ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇದು ಕಲರ್ಫುಲ್ ಆಗಿದೆ ತುಂಬಾ, ಅದು ಕೂಡ ನಮ್ಮದು ಚೀಸ್ ಮೆಲ್ಟ್ ಆಗಿದೆ. ಅದನ್ನು ನೋಡುವಾಗಲೇ ನಿಮಗೆ ಗೊತ್ತುಂಟಲ್ಲ, ಪಿಜ್ಜಾ ಅಂದರೆ ಎಲ್ರಿಗೂ ಕೂಡ ಇಷ್ಟನೇ, ಬಾಯಲ್ಲಿ ನೀರು ಬರ್ತಾ ಇದೆ. ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ಡಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈಗ ಮ್ಯಾಂಗೋ ಲಡ್ಡು ರೆಡಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಬ್ರೆಡ್ ಪಿಜ್ಜಾ. ಆಗಲೇ ಹೇಳಿದೆ, ಇದು ಮಕ್ಕಳಿಗೆ ತುಂಬ ಫೇವ್ರೇಟ್ ಆಗಿರುವಂಥ ರೆಸಿಪಿ. ಹೇಗೆ ಸ್ಟಾರ್ಟ್ ಮಾಡ್ಕೊಳ್ಳೋದು? ಈಗ ಫಸ್ಟ್ ನಾವು ವೆಜ್ಜಸ್ನ ಸಾರ್ಟ್ ಮಾಡ್ಕೊಳ್ಳೋದು. ಓಕೆ, ಮೊದಲಿಗೆ ನಿಮಗೆ ಈಗ ಪ್ಯಾನ್. ಎಸ್, ಸ್ವಲ್ಪ ಎಣ್ಣೆ ಹಾಕೊಳ್ಳುವ. ಓಕೆ, ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ಡಿಫೈನ್ ಸನ್ಫ್ಲವರ್ ಆಯಿಲ್. ಸಾಕೆಷ್ಟು? ಸಾಕು. ಈಗ ಇದಕ್ಕೆ ಫಸ್ಟ್ ನಾನು ನೀರಲ್ಲಿ ಆ್ಯಡ್ ಮಾಡ್ತೇನೆ. ಕ್ಯಾಪ್ಸಿಕಮ್. ಓಕೆ, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ದೊಡ್ಡದಾಗಿ ಇದು ಮಾಡಿ ಸರ್. ಪಿಜ್ಜಾ ಅಂದಮೇಲೆ ಸ್ವಲ್ಪ ದೊಡ್ಡದಾಗಿ ನಾವು ಮಾಡ್ಕೊಳ್ಬೇಕು. ಅಂದರೆ ನಾರ್ಮಲಿಗೆ ಬೇಸಾಗಿ ಪಿಜ್ಜಾ ಮಾಡಿದಾದ್ರೆ ಇದು ಮಾಡಬೇಕಂತಿಲ್ಲ. ಓಕೆ, ಬೇಕ್ ಮಾಡೋಕ್ಕಾಗ್ತದೆ. ಇದು ಬ್ರೆಡ್ಡಿಂದಲ್ಲ, ಬ್ರೆಡ್ ಜಾಸ್ತಿ ಇದು ಮಾಡಿದ್ರೆ ಅದು ಇದಾಗ್ತದೆ. ಓಕೆ, ಸೊ ಯೂಶ್ವಲಿ ನಮಗೆ ಪಿಜ್ಜಾ ಅಂದರೆ ಎಲ್ರಿಗೂ ಕೂಡ ಫೇವ್ರೇಟ್, ಮಕ್ಕಳಿಗಂತಲ್ಲ ನಮಗೆ ಕೂಡ, ದೊಡ್ಡವ್ರಿಗೆ ಕೂಡ ಫೇವ್ರೇಟ್. ಹೌದು. ಅದನ್ನು ಮನೆಯಲ್ಲಿ ಮಾಡ್ಕೊಳ್ಳೋದಂದ್ರೆ ಸ್ವಲ್ಪ ಹೆಲ್ದಿ ಅಂತ ಹೇಳ್ಕೊಳ್ಬೋದು ನಾವು. ನೀವು ಏನು ಮಾಡ್ಕೊಂಡಿದ್ದೀರಾ? ನಾನೀಗ ಕಾಲೇಜ್. ಓಕೆ, ಸೊ ಇದನ್ನೆಲ್ಲ ಕುಕಿಂಗ್ ಎಲ್ಲ ಮನೆಯಲ್ಲಿ ಮಾಡ್ತಾ ಇರ್ತೀರಿ? ಹೌದು. ಅಂದರೆ ಈ ಥರ ರೆಸಿಪೀಸ್ ಮಾಡ್ತೀರಾ, ಇಲ್ಲ ಈ ಅಮ್ಮನಿಗೆ ಹೆಲ್ಪ್ ಮಾಡೋದು ಅಂದರೆ ಹಾಗೆ ಕುಕಿಂಗಲ್ಲಿ? ಕುಕಿಂಗಲ್ಲಿ ಫ್ರೀ ಇದ್ದಾಗ ಮಾತ್ರ ಕ್ರಾಫ್ಟ್ ವರ್ಕ್, ಅದೇ ವರ್ಕ್ಗೆ ಜಾಸ್ತಿ ಆಗ್ತಾ ಇರ್ತದೆ. ಓಕೆ, ಕಾಲೇಜಿಂದ ಬಂದು ವರ್ಕ್ ಮಾಡಲಿಕ್ಕೆ. ಸೊ ಸ್ಟಡೀಸ್ ಬಿಟ್ಟರೆ ಬೇರೆ ಏನಾದರೂ ಕುಕಿಂಗ್, ಬೇರೆ ರಿಲೇಟೆಡ್ ಏನಾದರೂ ಕ್ರಾಫ್ಟ್ ವರ್ಕ್ಸ್ ಎಲ್ಲ ಮಾಡ್ತೇನೆ ನಾನು. ಓಕೆ, ಕ್ರಾಫ್ಟ್ ವರ್ಕ್ಸ್ ಅಂದರೆ ಯಾವ ಥರ? ಹೀಗೆ ನೇಮ್ ರಿವೀಲಿಂಗ್ ಬೋರ್ಡ್, ಈಗ ನಾಮಕರಣಕ್ಕೆ ಇದು ಮಾಡ್ತೇವೆ. ಅದು ಈಗ ಅದು ತುಂಬ ಟ್ರೆಂಡಿಂಗಲ್ಲೇ ಇದೆ, ರಿವೀಲ್ ಮಾಡೋದು ನೇಮ್ಸ್ ಎಲ್ಲ. ಓಕೆ, ಅದರದ್ದು ಮಾಡ್ತೇನೆ. ಓಕೆ, ಮತ್ತು ಎಂಗೇಜ್ಮೆಂಟ್ ರಿಂಗ್ ಸ್ಟ್ಯಾಂಡ್ಸ್, ಮತ್ತು ಹೀಗೆ ಕಸ್ಟಮೈಸ್ ಮಾಡಿದ್ದು ಮಾಡ್ತೇನೆ. ಸೊ ಎಲ್ಲ ಕಸ್ಟಮೈಸ್ಡ್ ಬೋರ್ಡ್ಸ್ ಎಲ್ಲ ಇದ್ದರೆ ನೀವು ರೆಡಿ ಮಾಡ್ತಿರ್ತೀರಿ? ಈಗ ಗಿಫ್ಟ್ ಹ್ಯಾಂಪರ್ ಇದೆಲ್ಲ. ಸೊ ಏನಾದರೂ ನೇಮ್ ಇದೆಯಾ ನಿಮ್ಮ ಇದಕ್ಕೆ, ಕ್ರಾಫ್ಟ್ ವರ್ಕಿಗೆ? ಹೌದು. ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮತ್ತು ಯೂಟ್ಯೂಬಲ್ಲಿ ಇದು ಮಾಡಿದ್ದೇನೆ, ಕ್ರಿಯೇಟಿವ್ ಕ್ರಾಫ್ಟ್ 27 ಅಂತಿದೆ. ಓಕೆ, ಸೊ ಯಾರಿಗಾದರೂ ಬೇಕಿದ್ರೆ ಇನ್ನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಓಕೆ, ಅದನ್ನೀಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಈಗ ಒಂದು ಬೌಲಿಗೆ ನಾವು ಸಾಸ್ ರೆಡಿ ಮಾಡ್ಕೊಳ್ಳುವ. ಓಕೆ, ಫಸ್ಟಿಗೆ ಮೇಯೋನೀಸ್ ಆ್ಯಡ್ ಮಾಡ್ತೇನೆ. ಮತ್ತು ಟೊಮೆಟೊ ಕೆಚಪ್. ಓಕೆ, ಸ್ವಲ್ಪ ಒರಿಗ್ಯಾನೋ. ಓಕೆ, ಸೊ ಎಲ್ಲವನ್ನು ಒಂದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಚಿಲ್ಲಿ ಫ್ಲೇಕ್ಸ್. ಖಾರ ನಮಗೆ ಸ್ವಲ್ಪ ಜಾಸ್ತಿ ಬೇಕಂತಿದ್ರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕ್ತೇನೆ. ಓಕೆ, ಚಿಲ್ಲಿ ಫ್ಲೇಕ್ಸ್ ಕೂಡ ಸ್ವಲ್ಪ ಖಾರ ಇರುತ್ತೆ, ಸೊ ಬ್ಯಾಲೆನ್ಸ್ ಆಗುತ್ತೆ. ಬ್ಯಾಲೆನ್ಸ್ ಆಗ್ತದೆ. ಈಗ ಇದರ ಪಿಜ್ಜಾದ ಸಾಸ್ ರೆಡಿ ಆಗಿದೆ. ಓಕೆ, ಇದರಿಂದ ಜಸ್ಟ್ ಒಂದು ಸ್ಪೂನ್ ಅಷ್ಟು ವೆಜ್ಜಸ್ಗೆ ನಾವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಅದರಲ್ಲಿ ನೀವು ಸ್ವೀಟ್ ಕಾರ್ನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಓಕೆ, ನಮ್ಗೆ ಯಾವುದು ಬೇಕಿದ್ರೆ ಸಹ ಆ್ಯಡ್ ಮಾಡ್ಕೊಳ್ಳೋದು. ಪನ್ನೀರ್ ಬೇಕಿದ್ರೆ ಪನ್ನೀರ್. ನೀವು ನಾನೀಗ ಕಾರ್ನ್ ಸ್ವೀಟ್ ಕಾರ್ನ್ ತಗೊಂಡು. ಪಿಜ್ಜಾ ಸಾಸ್ ರೆಡಿ ಆಯಿತು, ಟಾಪಿಂಗ್ಸ್ ರೆಡಿ ಆಯ್ತು. ನಾವೀಗ ಪಿಜ್ಜಾ ಮಾಡ್ಕೊಳ್ಳೋ. ಎಸ್, ಫಸ್ಟಿಗೆ ನಾನು ಬ್ರೆಡ್ ತಗೊಂಡಿದ್ದೇನೆ. ಬ್ರೌನ್ ಬ್ರೆಡ್ ಸಹ ತಗೊಳ್ಬೋದು, ಅದು ಸ್ವಲ್ಪ ಹೆಲ್ದಿ. ಬ್ರೌನ್ ಬ್ರೆಡ್ ವೀಟಿಂದ ಮಾಡೋದಲ್ಲ, ಹೆಲ್ದಿ ಆಗಿರುತ್ತೆ. ಹೌದು.
ಇದು ಸ್ಕೂಲಿಂದ ಕಾಲೇಜಿಂದ ಬರುವಾಗ ಈವ್ನಿಂಗ್ ಸ್ನ್ಯಾಕ್ಸ್ ಒಳ್ಳೇದು ಮಕ್ಕಳಿಗೆ. ಹೌದು. ಅಂದರೆ ಸ್ವಲ್ಪ ಸ್ಪೆಷಲ್ ಆಗಿ ಏನಾದರೂ ಕೊಡಬೇಕಂದ್ರೆ ಈ ರೀತಿಯಾಗಿ ಮಾಡಲಿಕ್ಕೆ ಹೋಗ್ಬೋದು. ಹಾಗೆ ಚೀಸ್ ಬೇಕಿದ್ರೆ ಚೀಸ್ ಇದು ಮಾಡ್ಕೊಳ್ಬೋದು. ನನಗೆ ಒಂದು ಇಡೀ ಸ್ಲೈಸ್ನ ಬೇಸಿಗೆ ಆಯ್ತು ಮಾಡಿ. ಓಕೆ. ಅಂದರೆ ಸ್ವೀಟ್ ಕಾರ್ನ್ ನೀವು ಬೇಯಿಸಿ ತಗೊಂಡು ಬಂದಿದ್ದೀರಾ? ಹೌದು, ಬೇಯಿಸಿ ಇದು ಮಾಡಿ. ಇದ್ರ ಮೇಲೆ ಚೀಸ್ ಸ್ವಲ್ಪ ಕ್ಯೂಬ್ ಆಗಿ ಕಟ್ ಮಾಡಿದ್ದನ್ನು ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡ್ಕೊಳ್ಬೇಕು. ಓಕೆ. ಈಗ ಇದು ರೆಡಿ ಆಗಿದೆ. ನಾವು ಪ್ಯಾನ್ ಹೀಟ್ ಮಾಡಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ. ಓಕೆ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳುವ. ಹಾಗೆ ಇದನ್ನು ಪ್ಯಾನಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ಚೀಸ್ ಮೆಲ್ಟ್ ಆಗಬೇಕು, ಪ್ಲಸ್ ನಮ್ಮದು ಬ್ರೆಡ್ ಕೂಡ ಫ್ರೈ ಆಗಬೇಕು. ನಾವು ಮೇಲೆ ಕವರ್ ಮಾಡ್ಕೊಳ್ಳುವ. ಓಕೆ. ಲಿಡ್ ಕ್ಲೋಸ್ ಕ್ಲೋಸ್. ಓಕೆ. ಬೇರೆ ಏನೆಲ್ಲ ಟ್ರೈ ಮಾಡ್ತೀರಿ ಇದೇ ರೀತಿ ಪಿಜ್ಜಾ ಬ್ರೆಡ್ಡಲ್ಲಿ? ಕೆಲವೆಲ್ಲ ರೈಸ್ ಐಟಮಲ್ಲಿ ಇದೆಲ್ಲ ಮಾಡ್ತಾ ಇರ್ತೇವೆ. ಹೌದಾ? ಓಕೆ. ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಕುಕಿಂಗ್ ಮಾಡ್ತಾರೆ. ಆಗ ಹೇಳಿದ್ರಿ ನಾನಂದರೆ ಮ್ಯಾಂಗೋ ಲಡ್ಡು ದೊಡ್ಡಮ್ಮನ ಜೊತೆ ಮಾಡಿದ್ದು ಅಂತ. ಸೊ ಎಲ್ಲರಿಗೆ ಕೂಡ ಇಂಟ್ರೆಸ್ಟ್ ಕುಕಿಂಗ್. ಓಕೆ. ಮತ್ತಂದ್ರೆ ಈಗ ಮನೆಗೆ ನೆಂಟರು ಬರ್ತಿರೋ ಏನಾದ್ರು ಸ್ಪೆಷಲ್ ಮಾಡ್ತಾ ಇರ್ತೇವೆ. ಸೊ ಸೀಸನಿಗೆ ತಕ್ಕ ಮಾಡ್ಬೇಕಂದ್ರೆ ಈಗ ಮ್ಯಾಂಗೋ ಸೀಸನ್, ಜಾಕ್ ಫ್ರೂಟ್ ಸೀಸನ್. ಸೊ ಅದರ ಪ್ರಕಾರ ಒಳ್ಳೊಳ್ಳೆ ಡಿಶಸ್ ಅಂದರೆ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದರೆ ಟೇಸ್ಟ್ ಕೂಡ ಒಳ್ಳೇದಿರುತ್ತೆ. ನೆಕ್ಸ್ಟ್ ಜನಗಳಿಗೆ ಕೂಡ ಗೊತ್ತಾಗ್ತಾ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಅಂತ. ಅಂದರೆ ನಾನು ಮ್ಯಾಂಗೋ ಲಡ್ಡು ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದಕ್ಕಿಂತ ಮುಂಚೆ ಡೆಸರ್ಟ್ ಅದೆಲ್ಲ ಟ್ರೈ ಮಾಡಿದ್ದೇನೆ. ನಮ್ಮ ಎಪಿಸೋಡ್ಸಲ್ಲಿ ತುಂಬ ಮ್ಯಾಂಗೋ ರೆಸಿಪೀಸ್ ನಾವು ಟ್ರೈ ಮಾಡಿದ್ದೇವೆ. ಈಗ ಇದು ಚೀಸ್ ಮೆಲ್ಟ್ ಆಗಿದೆ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಎಸ್. ಗ್ಯಾಸ್ ಆಫ್ ಮಾಡ್ಕೊಳ್ಳ. ಇದನ್ನು ಸ್ಲೈಸ್ ಚಾಪ್ ಮಾಡ್ಕೊಳ್ಳಿ. ಈಗ ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಇದು ಕಲರ್ಫುಲ್ ಆಗಿದೆ ತುಂಬಾ. ಅದು ಕೂಡ ನಮ್ಮದು ಚೀಸ್ ಮೆಲ್ಟ್ ಆಗಿದೆ. ಅದನ್ನು ನೋಡುವಾಗಲೇ ನಿಮಗೆ ಗೊತ್ತುಂಟಲ್ಲ, ಪಿಜ್ಜಾ ಅಂದರೆ ಎಲ್ರಿಗೂ ಕೂಡ ಇಷ್ಟನೇ, ಬಾಯಲ್ಲಿ ನೀರು ಬರ್ತಾ ಇದೆ. ಓಕೆ, ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ವೀಕ್ಷಕರೇ, ಬ್ರೆಡ್ ಪಿಜ್ಜಾ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಬ್ರೆಡ್ ಪಿಜ್ಜಾ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊವನ್ನು ಹುರಿದಿಟ್ಟುಕೊಳ್ಳಿ. ಇನ್ನೊಂದೆಡೆ ಮಯನೀಸಿಗೆ ಟೊಮ್ಯಾಟೊ ಕೆಚಪ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಟ್ಟುಕೊಳ್ಳಿ. ತಯಾರಿಸಿದ ಮಿಶ್ರಣವನ್ನ ಹುರಿದಿಟ್ಟ ತರಕಾರಿ ಹಾಗೂ ಕಾರ್ನ್ಗೆ ಸೇರಿಸಿ ಬೆರೆಸಿಕೊಳ್ಳಿ. ಆನಂತರ ಬ್ರೆಡ್ ತುಂಡಿನ ಮೇಲೆ ತಯಾರಿಸಿದ ಸಾಸ್ ಹರಡಿ ಚೀಸ್ ಸ್ಲೈಸ್ ಇಟ್ಟು ತಯಾರಿಸಿದ ತರಕಾರಿಯ ಮಿಶ್ರಣವನ್ನ ಹಾಕಿ ಮೇಲಿನಿಂದ ಚೀಸ್ ಹಾಕಿ ಸಣ್ಣ ಉರಿಯಲ್ಲಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬ್ರೆಡ್ ಪಿಜ್ಜಾ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಅನಗ, ಇವತ್ತಿದು ನಿಮ್ಮ ಸ್ಪೆಷಲ್ ಮ್ಯಾಂಗೋ ಲಡ್ಡು ಮತ್ತು ಬ್ರೆಡ್ ಪಿಜ್ಜಾ ಎರಡು ಕೂಡ ರೆಡಿ ಆಗಿದೆ. ಮೊದಲಿಗೆ ಯಾವುದು ಸ್ವೀಟ್ ಟೇಸ್ಟ್ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ. ಇದು ನನಗೆ ಲಡ್ಡು ನೋಡುವಾಗ ನಮ್ಮದು ಛೋಟಾ ಭೀಮಲ್ಲಿ ಭೀಮ್ ತಿಂತಾರಲ್ಲ ಲಡ್ಡು, ಆ ಥರ ಇದೆ. ತುಂಬಾ ಚೆನ್ನಾಗಿದೆ. ಫ್ಲೇವರ್ ತುಂಬ ಒಳ್ಳೆ ಬಂದಿದೆ.
ಥ್ಯಾಂಕ್ ಯು. ಇದು ಅಂದರೆ ಮ್ಯಾಂಗೋದಲ್ಲಿ ಈ ರೀತಿ ಒಂದು ಡಿಲಿಷಿಯಸ್ ಆದ ಲಡ್ಡು ಮಾಡ್ಕೊಳ್ಬೋದು ಅಂತ ಹೇಳಿಕೊಟ್ಟಿದ್ದೀರಿ. ಅಷ್ಟು ಚೆನ್ನಾಗಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ನೆಕ್ಸ್ಟ್ ನಮ್ಮದು ಬ್ರೆಡ್ ಪಿಜ್ಜಾ, ನೀವು ಕೂಡ ಟ್ರೈ ಮಾಡಿ. ಸೂಪರ್ ಆಗಿದೆ. ಥ್ಯಾಂಕ್ ಯು. ಮನೆಯಲ್ಲಿ ಕೂಡ ಇನ್ನು ಪಿಜ್ಜಾ ರೆಡಿ ಮಾಡ್ಬೋದು. ನಮಗೆ ಬ್ರೆಡ್ ಆಮ್ಲೆಟ್ ಆ ಥರ ಎಲ್ಲ ಮಾಡುವ ಬದಲು ವೆಜ್ಜಲ್ಲಿ ನಮಗೆ ಈ ರೀತಿ ಪಿಜ್ಜಾ ಎಲ್ಲ ಮಾಡ್ಕೊಳ್ಬೋದು. ಒಳ್ಳೆ ಫ್ಲೇವರ್ ಕೊಡ್ತಾ ಉಂಟು. ಥ್ಯಾಂಕ್ ಯು. ಸೂಪರ್ ಟೇಸ್ಟಿಯಾದ ಮ್ಯಾಂಗೋ ಲಡ್ಡು ಇರ್ಬೋದು, ನಮ್ಮದು ಬ್ರೆಡ್ ಪಿಜ್ಜಾ ಆಗಿರ್ಬೋದು, ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ? ಖುಷಿ ಆಯಿತು ತುಂಬಾ. ಓಕೆ, ನೀವು ಅಂದರೆ ಕುಕಿಂಗ್ ಮಾಡ್ತಾನೆ ಇರ್ತೀರಿ, ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಟ್ರೈ ಮಾಡ್ತಾನೆ ಇರ್ತೀರಿ. ಇದು ನಿಮ್ಮದು ಇದು ಕೂಡ ನೀವೇ ಮನೇಲಿ ಟ್ರೈ ಮಾಡಿದ್ದಲ್ಲ ನಿಮ್ಮ ದೊಡ್ಡಮ್ಮನ ಜೊತೆ. ಸೊ ಈ ರೆಸಿಪಿ ಕ್ರೆಡಿಟ್ಸ್ ಅವರಿಗೆ ಹೋಗ್ಬೇಕಾಗುತ್ತೆ. ಓಕೆ, ಹೀಗೇ ಒಳ್ಳೊಳ್ಳೆ ರೆಸಿಪೀಸ್ಗಳ ನಮಗೆ ಹೇಳಿಕೊಡ್ತಾ ಇರಿ. ಸೊ ಎರಡು ಒಳ್ಳೆ ರೆಸಿಪಿ ಹೇಳಿಕೊಟ್ಟ ನಿಮಗೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್. ಥ್ಯಾಂಕ್ ಯು. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಹಿಸಿಯಾದ ಮ್ಯಾಂಗೋ ಲಡ್ಡು ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸಿಗೆ ಬ್ರೆಡ್ ಪಿಜ್ಜಾ ಆಗಿರ್ಬೋದು, ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.